ಸಿಎಫ್ಐ ಅಂದ್ರೆ ಕ್ರಿಮಿನಲ್ ಫ್ರಂಟ್ ಆಫ್ ಇಸ್ಲಾಂ, ಪಿಎಫ್ಐ ಅಂದ್ರೆ ಪಾಯ್ಸನ್ ಫ್ರಂಟ್ ಆಫ್ ಇಸ್ಲಾಂ, ಎಸ್ಡಿಪಿಐ ಅಂದ್ರೆ ಸೂಡೋ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಸ್ಲಾಂ, ಕೆಎಫ್ಡಿ ಅಂದ್ರೆ ಕರ್ನಾಟಕ ಫಾರಿನ್ ಡಿಸ್ಟ್ರಕ್ಷನ್ ಅಂತ ಹಿಂದೂ ಜಾಗರಣ ವೇದಿಕೆಯ ಪ್ರಾಂತ ಕಾರ್ಯಕಾರಿಣಿ ಸದಸ್ಯ ರಾಧಾಕೃಷ್ಣ ಅಡ್ಯಂತಯ್ಯ ಹೇಳಿದ್ದಾರೆ. ಈ ಬಗ್ಗೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ, ಉಡುಪಿಯಲ್ಲಿ ಹುಟ್ಟಿದ ಹಿಜಾಬ್ ಜ್ವಾಲೆ ಕರ್ನಾಟಕದ ಉದ್ದಗಲಕ್ಕೂ ಹಬ್ಬಿದೆ. ಕೆಎಫ್ಡಿ ಸಂಘಟನೆ ಕೇರಳವನ್ನ ಇಸ್ಲಾಮೀಕರಣದತ್ತ ಕೊಂಡೊಯ್ತಾ ಇದೆ ಅಂತ ಮಾಜಿ ಸಿಎಂ ಅಚ್ಯುತಾನಂದನ್ ಈ ಹಿಂದೆಯೇ ಹೇಳಿದ್ರು. ಇದೀಗ ಅದರ ಮಿತ್ರ ಸಂಘಟನೆಗಳು ಕರಾವಳಿಯನ್ನ ಮತ್ತೊಂದು ಕಾಶ್ಮೀರವನ್ನಾಗಿಸುವ ಹುನ್ನಾರ ನಡೆಸಿವೆ ಅಂತ ಹೇಳಿದ ಅವರು, ತಾಲಿಬಾನಿ ಐಸಿಸ್ ಮಾನಸಿಕತೆಯನ್ನ ಕೆಎಫ್ಡಿ, ಪಿಎಫ್ಐ, ಸಿಎಫ್ಐ ಸಂಘಟನೆಗಳು ಹೊಂದಿದೆ. ಹಿಜಾಬ್ ಹೆಸರಿನಲ್ಲಿ ಮುಸ್ಲಿಂ ಮಹಿಳೆಯರನ್ನ ವಂಚಿಸಿ ಬುರ್ಖಾದಡಿ 4 ಗೋಡೆ ಮಧ್ಯೆ ಕೊಳೆಯುವಂತೆ ಮಾಡುವ ಐಸಿಸ್ ಮಾನಸಿಕತೆ ಈ ಸಂಘಟನೆಗಳಲ್ಲಿದೆ. ಇದು ಶಿಕ್ಷಣ ವ್ಯವಸ್ಥೆಯನ್ನ ಧ್ವಂಸಗೊಳಿಸುವ ಹುನ್ನಾರ. ಹಿಂದೂ ಮುಸ್ಲಿಂ ಎಂಬ ಭೇದಭಾವವಿಲ್ಲದೆ ಮಕ್ಕಳು ಅಧ್ಯಯನ ಮಾಡುವ ಕಾಲಘಟ್ಟದಲ್ಲಿ ಮತಾಂಧತೆಯ ವಿಷ ತುಂಬುವ ಕೆಲಸವನ್ನ ಈ ಸಂಘಟನೆಗಳು ನಡೆಸ್ತಾ ಇದೆ. ಇದು ಕರ್ನಾಟಕವನ್ನ ಪ್ರಕ್ಷುಬ್ಧವಾಗಿಸುವ ಹುನ್ನಾರ ಅಂತ ಹೇಳಿದ್ರು. ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ಕಿಶೋರ್ ಕುಮಾರ್ ಹಾಗೂ ಅಮಿತ್ ಉಪಸ್ಥಿತರಿದ್ದರು. ಕೆಎಫ್ಡಿ ಅಂದ್ರೆ ಕರ್ನಾಟಕ ಫಾರ್ ಡಿಸ್ಟ್ರಕ್ಷನ್, ಸಿಎಫ್ಐ ಅಂತ ಹೇಳಿದ್ರೆ ಕ್ರಿಮಿನಲ್ ಫ್ರಂಟ್ ಆಫ್ ಇಸ್ಲಾಂ, ಪಿಎಫ್ಐ ಅಂದ್ರೆ ಪಾಯ್ಸನ್ ಫ್ರಂಟ್ ಆಫ್ ಇಸ್ಲಾಂ, ಎಸ್ಡಿಪಿ ಅಂದ್ರೆ ಸೂಡೋ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಸ್ಲಾಂ. ಎಲ್ಲಕ್ಕಿಂತ ಮುಖ್ಯವಾಗಿ ಗಮನಿಸಬೇಕಾಗಿದೆ ನಾವು, ತಾಲಿಬಾನ್ ಐಸಿಸ್ ಮಾನಸಿಕತೆಯನ್ನು 100% ಸಮರ್ಥನೆ ಮಾಡುವ ಕೆಎಫ್ಡಿ, ಪಿಎಫ್ಐ, ಸಿಎಫ್ಐ ಮತ್ತು ಅವರ ರಾಜಕೀಯ ಸಂಘಟನೆ ಎಸ್ಡಿಪಿಐ ಆಧುನಿಕ ಶಿಕ್ಷಣದಿಂದ ಮುಸ್ಲಿಂ ಮಹಿಳೆಯರನ್ನು ವಂಚಿತರನ್ನಾಗಿಸಿ ಯಾವ ತ್ರಿವಳಿ ತಲಾಖಿನ ನಿಷೇಧದ ಮೂಲಕ ಮುಸ್ಲಿಂ ಮಹಿಳೆಯರು ಮನೆಗಳಿಂದ ಹೊರಗೆ ಬಂದು ಸ್ವಚ್ಛಂದವಾಗಿ ಸಮಾಜದಲ್ಲಿ ಬೆರೆಯುವಂತಹ ಸ್ಥಿತಿ ನಿರ್ಮಾಣ ಆಗುವಂತಹ ವಿಶ್ವಾಸದಲ್ಲಿರುವ ಈ ಹೊತ್ತಿನಲ್ಲಿ ಮತ್ತೆ ಹಿಜಾಬಿನ ಹೆಸರಿನಲ್ಲಿ ಆಧುನಿಕ ಶಿಕ್ಷಣದಿಂದ ಮುಸ್ಲಿಂ ಹೆಣ್ಮಕ್ಕಳನ್ನ, ಮಹಿಳೆಯರನ್ನ ವಂಚಿಸಿ ಅವರನ್ನು ಮತ್ತೆ ಬುರ್ಕಾದಡಿಯಲ್ಲಿ 4 ಗೋಡೆಗಳ ಮಧ್ಯೆ ಕೊಳೆಯಿಸುವ ತಾಲಿಬಾನ್ ಐಸಿಸ್ ಮಾನಸಿಕತೆಯ ಈ ಭಯೋತ್ಪಾದಕ ಸಂಘಟನೆಗಳ ಕೃತ್ಯ ಇದು. ನಮ್ಮ ಕಣ್ಣ ಮುಂದೆ ಬಾರಿ ಸ್ಪಷ್ಟವಾಗಿದೆ. ಹಿಜಾಬ್ ಪ್ರಕರಣ ಕೇಂದ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಪಿಎ ಸರ್ಕಾರ ಇದ್ದಾಗ ಉತ್ತರ ಪ್ರದೇಶದಲ್ಲಿ ನಿಷೇಧಿಸಲ್ಪಟ್ಟ ಉಗ್ರಗಾಮಿ ಸಂಘಟನೆ ಸಿಮಿಯ ಮತ್ತೊಂದು ರೂಪವಾದಂತಹ ಕೇರಳದ ಇಸ್ಲಾಮೀಕರಣಕ್ಕೆ ವ್ಯವಸ್ಥಿತ ಷಡ್ಯಂತ್ರ ಮಾಡ್ತಾ ಇರುವಂತಹ ಕೆಎಫ್ಡಿ ಎನ್ನುವಂತಹ ಒಂದು ಸಂಘಟನೆಯ ಹುನ್ನಾರದ ಭಾಗವೇ ಹಿಜಾಬ್ ಪ್ರಕರಣ. ಕರಾವಳಿಯನ್ನು ಪ್ರಕ್ಷುಬ್ಧಗೊಳಿಸಿ ಕರಾವಳಿಯನ್ನು ಮತ್ತೊಂದು ಕಾಶ್ಮೀರವನ್ನಾಗಿಸುವ ಈ ಮತಾಂಧ ಸಂಘಟನೆಯ ಹಿಡನ್ ಎಜೆಂಡಾದ ಕೃತ್ಯವೇ ಹಿಜಾಬ್ ಪ್ರಕರಣ. ಉಡುಪಿಯಲ್ಲಿ 12 ಮಕ್ಕಳು ಮೊದಲು ಹಿಜಾಬ್ ಹಾಕಿದರು. 6 ಮಕ್ಕಳನ್ನ ಮನವೊಲಿಸಿ ಅವರು ಶಾಲೆಗೆ ಬರುವ ಹಾಗೆ ಮಾಡಿದ್ರು, ಹಿಜಾಬ್ ತರದು. ಉಳಿದ 6 ಮಕ್ಕಳು ಇಲ್ಲ ನಮಗೆ ಹಿಜಾಬ್ ಬೇಕಂತ ಹೇಳಿದ್ರು. ಕೋರ್ಟಿಗೆ ಹೋದರು. ಕೋರ್ಟಿಗೆ ಹೋದ ಮೇಲೆ ಇತ್ತೀಚೆಗೆ ನಮಗೆ ಪಂಚರಾಜ್ಯ ಚುನಾವಣೆ ನಂತರ ತೀರ್ಪು ಬರಲಿ ಅನ್ನೋ ರೀತಿಯಲ್ಲಿ ಮತ್ತೊಂದು ಕೋರ್ಟಿಗೆ ಅರ್ಜಿ ಸಲ್ಲಿಸಲ್ಪಟ್ಟಿದೆ. ಅಂದ್ರೆ ವ್ಯವಸ್ಥಿತವಾದಂತಹ ಪಿತೂರಿಯ ಭಾಗ ಯಾವ ಭಯೋತ್ಪಾದಕ ಸಂಘಟನೆಗಳು ಈ ಕೃತ್ಯದಲ್ಲಿ ತೊಡಗಿವೆಯೋ ಅದಕ್ಕೆ ಪೂರಕವಾಗಿ, ರಕ್ಷಕವಾಗಿ ಡೋಂಗಿ ಸೆಕ್ಯುಲರ್ವಾದ ಈ ದೇಶದಲ್ಲಿ, ವಿಶೇಷವಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾ ಇದೆ. ಮಕ್ಕಳಲ್ಲಿ ವಿಷ ತುಂಬುವ, ಮಕ್ಕಳಲ್ಲಿ ಹಿಂದೂ ಮುಸಲ್ಮಾನ ಹುಡುಗರು, ಹಿಂದೂ ಮುಸಲ್ಮಾನ ಹುಡುಗಿಯರು ಪರಸ್ಪರ ಸ್ನೇಹದಿಂದ, ಪ್ರೀತಿ ವಿಶ್ವಾಸದಿಂದ ಶಾಲೆಗಳಲ್ಲಿ ಶಿಕ್ಷಣದ ಅಧ್ಯಯನ ಮಾಡುವಂತಹ ಕಾಲಘಟ್ಟದಲ್ಲಿ ಅವರಿಗೆ ವಿಷ ತುಂಬುವಂತಹ, ಮತಾಂಧತೆಯ ವಿಷ ತುಂಬುವ ಪ್ರಯತ್ನದ ಭಾಗ ಇದು. ಇಸ್ಲಾಮಿನ ಮತಾಂಧತೆಯ ಕ್ರೌರ್ಯವನ್ನ ಸಮಾಜದ ಮೇಲೆ ಪ್ರಯೋಗ ಮಾಡತಕ್ಕಂತಹ ಒಂದು ಸಂಘಟನೆ ಸಿಎಫ್ಐ.